ಅತ್ಯಪೂರ್ವವಾದ ಸಾರಥ್ಯವನ್ನು ಒದಗಿಸಿ ಇಂದಿನ ದಿನ ಈ ರಣಕ್ಷೇತ್ರದಲ್ಲಿ ನಾನು ವಿಜಯವನ್ನು ಕಾಣುವಂತಹ ಸಂದರ್ಭವನ್ನು ನೀನು ಒದಗಿಸಿಕೊಟ್ಟ. ಸರಿ, ಅದೃಷ್ಟವಿದ್ದಾಗ ತಾನಾಗಿ ಎಲ್ಲವೂ ಸ್ಫುರಿಸ್ತದೆ. ನೋಡು, ನನ್ನ ಕೈಯೇರಿದ ವಿಷಿಕವೊಂದನ್ನು ಗುರುಗಳಾದ ಭಾರ್ಗವರಾಮರಿಂದ ಕೊಡಮಾಡಿದ ಸರ್ಪಮುಖೀಶರ ಕೈಯೇರಿದ ಕ್ಷಣವೇ ಉತ್ಸಾಹದಿಂದ ವಮಿಸುತ್ತಿರುವ ವಿಷದ ಕಾರಣದಿಂದ ವಿರೋಧಿ ಪಾಳಯವೆಲ್ಲ ನಿಶ್ಚೇಷ್ಟಿತವಾಗಿ ಹೋಗಿದೆ. ಸರಿ, ಅರ್ಜುನನ ಕೊರಳನ್ನೇ ಲಕ್ಷ್ಯವನ್ನಾಗಿಸಿ ಶರವನ್ನು ಸಂಧಾನ ನಡೆಸಿದ ಮೇಲೆ ಈ ವಿಚಾರವಾಗಿ ನಿನ್ನಲ್ಲಿ ಒಂದು ಸಮಾಲೋಚನೆಯನ್ನು ಮಾಡುವುದು ಒಳ್ಳೆಯದು ಅಂತನ್ನಿಸಿ. ನಿನಗೇನನ್ನಿಸ್ತದೆ ಈ ಸರಳಿನ ಕುರಿತಾಗಿ? ಏನು ಸಾರಥಿ ಸರಳು? ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದು. ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷೆಯನ್ನು ಇದು ವಿಧಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನಾನೀ ಶರವನ್ನು ಎಸೆದರೆ ಇದರ ಹೊಡೆತದಿಂದ ಮರಣಿಸಬಹುದಾದಂತಹ ಪಾರ್ಥನನ್ನು ಆಧರಿಸಿ ನಿಲ್ಲುವವರು ಯಾರಾದರೂ ಸಮರ್ಥರಿದ್ದಾರೆ ಈ ಪ್ರಪಂಚದಲ್ಲಿ. ನಿನಗೆ ಸಾನುರಾಗ. ನಮ್ಮದು ಪ್ರಶ್ನೆ ಮುಗಿ. ಈಗ ಪ್ರಶ್ನೆಯನ್ನು ನೀನು ಕೇಳಿದ್ದು ಹೌದು, ಉತ್ತರಿಸಬೇಕು ಅಂತಾದ್ರೆ ಆ ಪ್ರಶ್ನೆ ನನಗೆ ಅರ್ಥ ಆಗಬೇಕಲ್ಲ. ಅರ್ಥವೇ ಆಗಲಿಲ್ಲ. ನೀನು ಹಾಗೆ ಒಗಟೊಗಟಾಗಿ ಮಾತಾಡಿದ್ರೆ ಅರ್ಥ ಆಗುವುದು ಹೇಗೆ? ಒಗಟಾಯಿತೆ. ಮತ್ತೆ ಎಲ್ಲಿ ಒಗಟಾಯಿತು? ಏನು ಸಾರಥಿ ಸರಳು ಇದೊಂದು ಪ್ರಶ್ನೆಯಾದ್ರೆ ನಿನಗೆ ಬಾಣದ ಬಗ್ಗೆ ಗೊತ್ತಿಲ್ಲದೆ ಮಾತಾಡುವುದಾ, ಅಥವಾ ಗೊತ್ತಿಲ್ಲದೆ ಇರುವುದನ್ನು ನನ್ನಲ್ಲಿ ತಿಳ್ಕೊಳ್ಳಿಕ್ಕೆ ನೀನು ಕೇಳುವುದಾ? ಪ್ರಶ್ನೆ ಕೇಳಿದವರೆಲ್ಲ ಉತ್ತರ ಗೊತ್ತಿಲ್ಲದವರು ಅಂತ ಅರ್ಥ ಅಲ್ವಲ್ಲ. ಉತ್ತರ ಗೊತ್ತಿದ್ದವರು ಪ್ರಶ್ನೆ ಕೇಳ್ತಾರೆ. ಸರಿ ಸರಿ, ಒಬ್ಬನಿಗೆ ಗೊತ್ತಿದ್ರೆ ಒಟ್ಟಿಗಿದ್ದವನಿಗೆ ಗೊತ್ತುಂಟೋ ಇಲ್ಲೋ ಅಂತ ಕೇಳುವುದಾ? ಅಷ್ಟೇ ಅಲ್ಲ, ಮತ್ತೆ ನಾವು ತಿಳಿದದ್ದು ಎಷ್ಟು ಸರಿ ಎನ್ನುವುದನ್ನು ತಿಳಿಯುವುದಕ್ಕಾದ್ರೂ ಇನ್ನೊಬ್ಬರಲ್ಲಿ ಕೇಳಬೇಕಾಗುತ್ತೆ. ಅದಕ್ಕೆ ಉತ್ತರದ ಕುರಿತಾಗಿ ಮೌಢ್ಯ ಉಂಟು ಅಂತ ಅರ್ಥ ಏನೂ ಅಲ್ಲ. ನಿರ್ಣಯವಾಗಿ ಹೇಳುವುದಾದರೆ ಏನು ಈ ಸರಳು ಒಂದು ವರ್ಣನೆಗೆ ಎಟಕುವುದಲ್ಲ ಅನ್ನುವುದೇ ಧ್ವನಿ. ಸರಿ, ಏನು ಸಾರಥಿ ಸರಳು ಪಾಂಡವ ಸೇನೆಯನ್ನು ಗೆಲ್ಲಲಹುದೇ? ನನ್ನ ನಿರ್ಣಯ ಗೆಲ್ಲಲಹುದೇ. ಆ ವಾಕ್ಯದಲ್ಲಿ ಬರುವಂತಹ ಪ್ರತಿಯೊಂದು ಅರ್ಥಗಳು ಕೂಡ ನಿರ್ಧಾರಾತ್ಮಕವಾಗಿ ನೀನು ಒಪ್ಪಿಕೊಂಡದ್ದ ಅಲ್ಲ ಪ್ರಶ್ನಾರೂಪವಾದ? ನನ್ನ ನಿರ್ಣಯದಲ್ಲಿ ನಿರ್ಧಾರವೇ, ಆದರೂ ಅದೇ ಆಗಬೇಕನ್ನುವ ಹಠ ಏನು ನನಗಿಲ್ಲ. ಹಾಗೆ ನಾವೊಂದು ನಿರ್ಣಯವನ್ನು ಕೈಗೊಂಡರೆ ಅದೇ ಇರಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರುವುದಕ್ಕಾಗುವುದಿಲ್ಲ. ಯಾಕಂದ್ರೆ ದೃಷ್ಟಿಯಂತೆ ಸೃಷ್ಟಿ ಅಂತ ಒಂದು ಮಾತಿದೆ. ಒಬ್ಬೊಬ್ಬನ ದೃಷ್ಟಿಗೂ ಭಿನ್ನ ಭಿನ್ನವಾಗಿ ಈ ಪ್ರಪಂಚದ ವಸ್ತುಗಳು ಕಾಣಿಸ್ತಾರೆ. ಸರಿ, ಅಲ್ಲದೆ ಹೋದರೆ ವಸ್ತು ವಿಶೇಷಕ್ಕೆ ಏನು ಮೌಲ್ಯ ಉಂಟು? ಆದ್ದರಿಂದ ನನಗೆ ಕಂಡ ಹಾಗೆ ನಿನಗೆ ಕಾಣುವುದೋ ಅಲ್ಲ ಬೇರೆ ಏನಾದ್ರೂ ಕಾಣುತ್ತದೋ ನೀನು ಯಥಾರ್ಥ ನೋಡಿ ಹೇಳಬೇಕು. ಅಸ್ತದ ನೆಲೆಯನ್ನು ತಿಳಿಯದೆ ನೀ ಕೂಡಿದೆ. ರಥದೊಳಗಿರೆ ನಿನ್ನ ನಳಿನ ಜನಾದನ ರಥದೊಳಗಿರೆ ನಿನ್ನ ಗೆಲುವರೆ ಬಿಡುವನೇ. ಮಾದ್ರೇಶ, ಪುಂಖಾನುಪುಂಖವಾಗಿ ಶರವನ್ನು ಎಸೆಯುತ್ತಿರುವಂತಹ ನೀನು ಹೊಸ ಬಗೆಯನ್ನು ತೋರಿಸಬಲ್ಲಂತಹ ಒಂದು ಬಾಣ ನಿನ್ನ ಕೈ ಸೇರಿದಾಗ ಕುತೂಹಲ ಹೆಚ್ಚಾಗಿ ನನ್ನನ್ನು ಮಾತಿಗೆ ಎಳೆದೆ. ನಾವು ಬೆಳಿಗ್ಗೆ ಬಹಳ ಮಾತಾಡಿಕೊಂಡಿದ್ದೇವೆ, ಮಧ್ಯ ಮಧ್ಯ ಮಾತಾಡಿದ್ದೇವೆ. ಆದರೆ ಈಗ ಸ್ವಲ್ಪ ಹೊತ್ತಾಯಿತು, ಮಾತಾಡಲೇ ಇಲ್ಲ. ಸಂದರ್ಭ ಬಂದಾಗ ಮಾತಾಡಬಾರದು ಅನ್ನುವುದರ ನಿರ್ಣಯ ಅಲ್ಲ. ಬೆಳಕಿನದ್ದನ್ನೇ ಆರಂಭಿಸುವನೋ ಯಥಾರ್ಥಕ್ಕೂ ನನಗೆ ಮನಸ್ಸಿಲ್ಲ. ಈಗ ನಿನ್ನನ್ನು ಕಾಣುವಾಗ ನೀನೊಂದು ಮರಿ ಸೂರ್ಯನ ಹಾಗೆ ನನಗೆ ಕಾಣುತ್ತೆ. ಮರಿ ಸೂರ್ಯ ಅಂದ್ರೆ ಒಂದು ಸಣ್ಣ ಸೂರ್ಯನ ಹಾಗೆ. ದೊಡ್ಡ ಸೂರ್ಯ ಅಲ್ಲಿದ್ದಾನಲ್ಲ
ಮತ್ತು ಅದರದ್ದೇ ಆದಂತಹ ಮತ್ತೊಂದು ಇಲ್ಲಿ ಕಾಣಿಸಿಕೊಂಡಿತು. ಅದರ ಒಂದು ಪ್ರತಿಬಿಂಬದ ಹಾಗೆ. ಹೌದು. ಯಾಕದು? ಅಂಥದ್ದೇ ಪ್ರಕಾಶವನ್ನು ಕೊಡಬಲ್ಲಂತಹ ಇನ್ನೊಂದು ಕೌರವ ಪಾಳೆಯದಲ್ಲಿ ಎದ್ದು ನಿಂತಿದೆಯೋ ಎನ್ನುವ ಸನ್ನಿವೇಶವನ್ನು ರೂಪಣೆಗೊಳ್ಳುವಂತಹ ಒಂದು ಅವಕಾಶ ಒದಗಿ ಬಂದಿದೆ. ಈ ತನಕ ಸೋಲಿನ ಕತ್ತಲೆಯನ್ನೇ ಕಂಡಂತಹ ಸುಯೋಧನನ ಪಕ್ಷಕ್ಕೆ ಜಯದ ಗೆಲುವನ್ನು ಕಾಣಿಸಿಕೊಡಬಲ್ಲ ಪ್ರತಿ ಸೂರ್ಯನಂತೆಯೇ ನಾನಿಂದಿನ ದಿನ ಕಾಣಿಸುತ್ತಿದ್ದೇನೆ. ಹೌದು. ಕೈಗೆತ್ತಿಕೊಂಡಿರುವಂತಹ ಶರದ ಬಗ್ಗೆ ನಿನಗೆ ಗೊತ್ತಿದ್ದರೂ ನನ್ನಲ್ಲಿ ಕೇಳುವುದಕ್ಕೆ ಹೊರಟಿದ್ದಿ. ನನಗೆ ಗೊತ್ತಿದ್ದದ್ದೇ ಸಿಂಧು ಆಗಬೇಕೆಂದೇನು ನಮ್ಮ ಹಠ ಇಲ್ಲ. ಹಾಗೆಂದು ನಮಗಿದರ ಬಗ್ಗೆ ಒಂದು ವಿಶ್ವಾಸ ಈಗಲೇ ಮೂಡಿಯಾಗಿ. ಹೌದು. ವಿಶ್ವಾಸವನ್ನು ದೃಢೀಕರಿಸಿಕೊಳ್ಳುವುದು ಹೇಗೆ, ಅಥವಾ ತಮಗಿರುವಂತಹ ವಿಶ್ವಾಸ ಯಾವ ಬಗೆಯಲ್ಲಿ ಫಲವನ್ನು ಕೊಟ್ಟೀತು ಎನ್ನುವುದನ್ನು ಕೇಳುವುದು ಯಾರು ಯಾರಲ್ಲಿ? ರಥಿಕನಾದವ ರಥಿಕನಲ್ಲೇ ಕೇಳಬೇಕು, ಮತ್ತೊಬ್ಬನಲ್ಲಿ. ಅಥವಾ ರಥಿಕನಾದವ ಸಾರಥಿಯಲ್ಲಿ ಕೇಳ್ತಾನೆ ಅಂತಾದ್ರೆ ಅದರ ಅರ್ಥ ಏನು? ಸಾರಥ್ಯವನ್ನು ಮಾಡುವವನು ರಥಿಕತ್ವವನ್ನು ನಡೆಸಬಲ್ಲಂತಹ ಮಹಾಯೋಧ ಎನ್ನುವ ನೆಲೆಯಲ್ಲಿ ಕಲ್ಪಿಸಿ ಕೇಳುವುದು, ಅಥವಾ ಇದ್ದದ್ದನ್ನು ನೆನಪಿಸಿಕೊಳ್ಳುವುದು. ನೀವು ಕೇವಲ ಸೂತತ್ವವನ್ನು ಮಾಡುವುದಕ್ಕಿದ್ದವರಲ್ಲ ಅನ್ನುವುದು ನನಗೆ ಸರಿ ಗೊತ್ತಿದೆ. ಮಹಾರಥಿಗಳಾಗಿ ರಣಕ್ಷೇತ್ರದಲ್ಲಿ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದವರು. ಆದರೂ ಇಂದಿನ ದಿನ ನಮಗೆ ಸೂತತ್ವಕ್ಕೆ ಬೇಕು ಅನ್ನುವುದಕ್ಕೆ ಮಾತ್ರ ನಿಮ್ಮನ್ನು ಒತ್ತಾಯದಿಂದ ಮಾಡಿಸಿದೆ. ನನಗೆ ಬೇಕಾಗಿರುವುದು ಅದೇ. ಈ ಜಾಗಕ್ಕೂ ನಾವು ಆದೀತು ಅಂತ ನೀನೇ ಒಪ್ಪಿಕೊಳ್ತೀಯಲ್ಲ. ಓ, ಅನುಮಾನ ಏನು? ನಮಗೆ ಜಾಗ ಯಾವುದಾದ್ರೆ ಏನು, ಅದು ದೊಡ್ಡ ಸಂಗತಿ ಅಲ್ಲ. ಈಗ ನೀನು ನನ್ನಲ್ಲಿ ಕೇಳಿದಾಗ ನಾನು ಹೇಳಬೇಕಾದ್ರೆ ನಾನು ಅದರ ಬಗ್ಗೆ ಯಾವುದನ್ನು ಮುಚ್ಚಿಡಬಾರ್ದಲ್ಲ. ಅಲ್ಲ, ಮುಚ್ಚಿಡಬಾರದು ಅಂತ ನಮ್ಮ ನಿರೀಕ್ಷೆ. ಮತ್ತೆ ನೀವು ಮುಚ್ಚಿಟ್ಟು ಹೇಳ್ತಾ ಇದ್ದಾರೆ ಏನು ಮಾಡ್ಲಿಕ್ಕೆ ಅಲ್ಲ. ಇಲ್ಲಿ ನಿಸ್ಸಂಕೋಚವಾಗಿ ಇರುವ ವಿಷಯವನ್ನೆಲ್ಲ ತೆರೆದಿಟ್ಟು ಅದನ್ನು ನೀನು ಸ್ವೀಕರಿಸಬೇಕು ಎನ್ನುವ ನೆಲೆಯಲ್ಲಿಯೇ ಇದ್ದದ್ದನ್ನು ಇದ್ದ ಹಾಗೆ ಹೇಳ್ತೇನೆ ನಾನು. ಒಳ್ಳೆ. ನಿನಗೆ ಆ ಬಾಣದ ಬಗ್ಗೆ ಸರಿಯಾದ ನೆಲೆ ಸಿಕ್ಕಲಿಲ್ಲ. ನನಗೆ ಎಂಥದ್ದು ಅರ್ಥ ಆಗಲಿಲ್ಲ. ನೆಲೆ ಸಿಗಲಿಲ್ಲ ಅಂದ್ರೆ ನೀನು ಬಾಣಾನುಸಂಧಾನವನ್ನು ಮಾಡಿ ನನ್ನನ್ನು ನೋಡಿ ಹೀಗೆಲ್ಲ ಪ್ರಶ್ನೆ ಮಾಡ್ತೀನಿ. ಪರಿಣಾಮದಲ್ಲಿ ಅದು ನೀನೆಣಿಸಿದಂತಹ ಕಾರ್ಯಗಳೆಲ್ಲವೂ ನಡೆದರೆ ಮಾತ್ರ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅಥವಾ ನೀನೆಣಿಸಿದಂತಹ ಭಾವನೆಗಳಿಗೆಲ್ಲ ಒಂದು ವಿಶಿಷ್ಟವಾಗಿರುವಂತಹ ವಿಷಯ ಸಿಗ್ತದೆ. ಪಾರ್ಥನ ಹೆಂಡತಿಗೆ ವೈದವ್ಯವನ್ನು ಕೊಡುವುದೋ, ಅಲ್ಲ ಅವರ ಪಕ್ಷವನ್ನು ಗೆಲ್ಲುವ ಸಲುವಾಗಿ ಅರ್ಜುನನೊಬ್ಬನನ್ನು ಬೀಳಿಸುವುದೋ, ಅರ್ಜುನ ಒಬ್ಬ ಸತ್ರ ಮಿಕ್ಕುಳಿದ 4 ಮಂದಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ನೀನು ಬಾಣಾನುಸಂಧಾನವನ್ನು ಮಾಡಿ ನನ್ನನ್ನು ನೋಡಿ ಹೀಗೆಲ್ಲ ಪ್ರಶ್ನೆ ಮಾಡ್ತೀನಿ. ಪರಿಣಾಮದಲ್ಲಿ ಅದು ನೀನೆಣಿಸಿದಂತಹ ಕಾರ್ಯಗಳೆಲ್ಲವೂ ನಡೆದರೆ ಮಾತ್ರ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಅಥವಾ ನೀನೆಣಿಸಿದಂತಹ ಭಾವನೆಗಳಿಗೆಲ್ಲ ಒಂದು ವಿಶಿಷ್ಟವಾಗಿರುವಂತಹ ವಿಷಯ ಸಿಗ್ತದೆ. ಪಾರ್ಥನ ಹೆಂಡತಿಗೆ ವೈದವ್ಯವನ್ನು ಕೊಡುವುದೋ, ಅಲ್ಲ ಅವರ ಪಕ್ಷವನ್ನು ಗೆಲ್ಲುವ ಸಲುವಾಗಿ ಅರ್ಜುನನೊಬ್ಬನನ್ನು ಬೀಳಿಸುವುದೋ, ಅರ್ಜುನ ಒಬ್ಬ ಸತ್ರ ಮಿಕ್ಕುಳಿದ 4 ಮಂದಿಗಳು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಅಥವಾ ಮುತ್ತನ್ನು ಪೋಣಿಸಿರುವಂತಹ ಒಂದು ಮಾಲೆಯ ದಾರ, ಒಂದು ಹಗ್ಗ ತುಂಡಾಯಿತು ಅಂತಾದ್ರೆ ಒಂದು ಮುತ್ತು ಬೀಳುವುದಾ, ಇದ್ದದ್ದೆಲ್ಲ ಬೀಳುವುದಾ? ಎಲ್ಲ ಬೀಳುತ್ತದೆ. ಹಾಗೆ ಒಬ್ಬ ಸತ್ತ ಅಂತ ಇದ್ರೆ ಬಾಕಿದ್ದಕ್ಕೆ ಜೀವವೇ ಇರುವುದಿಲ್ಲ. ಹಾಗಾಗಿ ಪಾಂಡವ ಸೇನೆ ಸಮಸ್ತವನ್ನು ಗೆಲ್ಲುವ ಉದ್ದೇಶದಲ್ಲಿ ಅರ್ಜುನ ಒಬ್ಬ ಸತ್ತ ಅಂತ ಇದ್ರೆ ನಾವು ಅಪಾರವಾದಂತಹ ಜಯವನ್ನು ಹೊಂದಿದ ಹಾಗೆ ಇದನ್ನು ವೈಭವೀಕರಿಸುವಲ್ಲಿ ಬೇರೆ ಬೇರೆ ಪ್ರಶ್ನೆ ನೀನು ಕೇಳ್ತೀವಿ. ಆದ್ರೆ ಆ ಪ್ರಶ್ನೆಯನ್ನು ಕೇಳುವುದಕ್ಕಿಂತ ಮೊದಲು ನಾವು ಸ್ವಲ್ಪ ಆ ವಿಚಾರವಾಗಿ ಹಿನ್ನೋಟವನ್ನು ಹರಿಸಬೇಕು. ಹಿನ್ನೋಟ? ನಿನ್ನದ್ದು ಬಹಳ ಮುನ್ನೋಟ ಆಯಿತು. ಹಿಂದೆ ನೀನು ಆಲೋಚಿಸದೆ ಮುಂದಿನ ವಿಷಯಕ್ಕೆ ಕೈ ಹಾಕ್ತಿ. ಏನು ಹಿಂದೆ? ಯಾರಿಗೆ ಹಿಂದೆ ಸರಿ ಗಟ್ಟಿ ಇಲ್ವೋ ಅವರು ಮುಂದೆ ಹಾರ್ಲಿಕ್ಕೆ ಕಷ್ಟಪಡ್ತಾರೆ. ಯಾಕೆ ಗೊತ್ತಾ? ಅವನ ರಥದಲ್ಲಿ ಯಾರಿರುವುದು? ಕೃಷ್ಣ. ಸೂತತ್ವದಲ್ಲಿ ಕೃಷ್ಣ ಇರುವುದು. ಕೃಷ್ಣ ಇರುವುದು, ಧ್ವಜದಲ್ಲಿ ಹನುಮಂತ ಇರುವುದು. ಹೌದು. ಹಾಗಾಗಿ ಯಾರು ಇರುವುದು ಅಂತ ಕೇಳುವಾಗ ಸರಿ ಪ್ರಶ್ನೆ ಅರ್ಥ ಆಗದೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಹೇಳಿ. ಧ್ವಜದ ಹನುಮಂತನನ್ನು ಬಿಡು, ರಥಿಕತ್ವವನ್ನು ಮಾಡಬಲ್ಲಂತಹ ಅರ್ಜುನನನ್ನು ಬಿಡು, ಹೋಗಲಿ. ವಿಶಿಷ್ಟವಾಗಿ ವಿಶೇಷವಾಗಿ ನೀನು ಕೇಳಿದ ಪ್ರಶ್ನೆಗೆ ಸಂಬಂಧಿಸಿದಂತೆ ಆನಲಮ್ಮುವರುಂಟೆ ಎನ್ನುವ ಪ್ರಶ್ನೆ
ಅಂತಾದ್ರೆ ಆ ಹುಟ್ಟುವಲ್ಲಿ ಕಾರಣ ಕೃಷ್ಣನೇ ಹೌದಲ್ಲ? ಏನಲ್ಲ, ಯಾರಾದ್ರೂ ಇದ್ದಾರಾ ಇದರಿಂದ ರಕ್ಷಿಸಬಲ್ಲವರು? ಇದಕ್ಕಿಂತ ಮೊದಲು ಬಿಟ್ಟದ್ದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲದ ಹೊತ್ತಿನಲ್ಲಿ ನಿಷ್ಕ್ರಿಯ ಮಾಡಿದವರಲ್ಲಿ ಕೃಷ್ಣ ಬಿಟ್ಟರೆ ಬೇರೆ ಯಾರಿದ್ದಾರೆ ಆ ಪಕ್ಷದಲ್ಲಿ? ಭೂಪತಿ, ಇಂದಿನ ಯುದ್ಧದಲ್ಲಿ ಹಾಗೆಲ್ಲ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ಯಾಕೆ ಕೇಳಿದ್ರೆ, ಇಂದು ದ್ವೈರಥ ಯುದ್ಧಕ್ಕೆ ನಾನು ಪಂಥಾಹ್ವಾನವನ್ನು ನೀಡಿದೆ. ಹೌದು, ದ್ವೈರಥ ಯುದ್ಧಕ್ಕೆ ನಾವು ಪಂಥಾಹ್ವಾನವನ್ನು ನೀಡಿದ ಮೇಲೆ ಯುದ್ಧ ಧರ್ಮವನ್ನು ಅತಿಕ್ರಮಿಸಿಯೋ ಮೀರಿಯೋ ಅಲ್ಲಗಳೆದೋ ಕೃಷ್ಣನಿಗಾದ್ರೂ ವ್ಯವಹರಿಸಲಿಕ್ಕೆ ಆಗುವುದಿಲ್ಲ. ವ್ಯವಹರಿಸಿದ್ರೆ ಏನಾದೀತು? ಅರ್ಜುನ ಗೆದ್ದಾನು, ಆದ್ರೆ ಜೀವನದಲ್ಲೇ ಸೋತಾನು. ಕೇವಲ ಯುದ್ಧ ನೀತಿಯನ್ನು ಹೊರತುಪಡಿಸಿ ಗೆಲುವನ್ನು ಹೊಂದಿದವ ಅನ್ನುವಂತಹ ಅಪಖ್ಯಾತಿ ಅವ ಬದುಕಿದಷ್ಟು ದಿನ ಅವನ ಬೆನ್ನು ಹಿಡಿದೇ ಬರ್ತದೆ. ಆದ್ದರಿಂದ ಅವನನ್ನು ಅಪಖ್ಯಾತಿಗೆ ಒಳಗಾಗುವ ಹಾಗೆ ಕೃಷ್ಣನಾದರೂ ಯಾಕೆ ಮಾಡ್ತಾನೆ? ಅಲ್ಲ, ಈ ಮೊದಲು ಪ್ರಯೋಗಿಸಿದ ಅನೇಕ ಬಾಣ ಪ್ರಯೋಗಗಳಲ್ಲಿ ಕೃಷ್ಣನ ಸೂತತ್ವದ ನೆಲೆಯಿಂದ ಭೀಷ್ಮರ ಯುದ್ಧದ ಕಾಲದಲ್ಲಿಯೋ ದ್ರೋಣರ ಯುದ್ಧದ ಕಾಲದಲ್ಲಿಯೋ ಒದಗಿದಂತಹ ಸಹಾಯಗಳು ಅರ್ಜುನನಿಗೆ ಇಂದಿನ ದಿನ ಕೃಷ್ಣನಿಂದ ಬರಲಿಲ್ಲ. ಯಾಕೆಂದ್ರೆ ಯುದ್ಧ ನೀತಿಯನ್ನು ಅತಿಕ್ರಮಿಸಿ ಅವ ಇಷ್ಟರವರೆಗೆ ವ್ಯವಹರಿಸಲಿಲ್ಲ ಅಂತ ಅರ್ಥ. ಆ ಬಗೆಯನ್ನು ಅರ್ಥ ಮಾಡಿಕೊಂಡೇ ಕೇಳಿದ ನಾನಲ ಮೂವರುಂಟೆ. ಅಷ್ಟಕ್ಕೆ ಯೋಚಿಸಿದರೆ ಸಾಕಾಗುವುದಿಲ್ಲ. ರಥಕಲ್ಪ ಮತ್ತು ಅಶುಹೃದಯವನ್ನು ತಿಳಿದಿರುವಂತಹ ಸಾರಥಿ ಅವನಾದದ್ದರಿಂದ ಅಂತಹ ಸಾರಥ್ಯದ ಬಿರುಸನ್ನು ತೋರಿಸಬಲ್ಲವ ಯಾವನಾದ್ರೂ ಮತ್ತೊಬ್ಬನಿದ್ದರೆ ಅವನನ್ನ ಸಾರಥ್ಯಕ್ಕೆ ಸಿಕ್ಕುವುದೇ ಹೌದು ಅಂತ ಇದ್ದರೆ ನಾನು ನಾಳಿನ ದಿವಸ ಗೆಲ್ತೇನೆ ಎನ್ನುವುದೇ ನಿನ್ನ ಆಶಯ. ಹಾಗಾಗಿಯೇ ನಿನ್ನ ರಥದಲ್ಲಿ ನಾನು ಸಾರಥ್ಯವನ್ನು ಮಾಡುವುದಕ್ಕೆ ಬಂದದ್ದು. ಆ ವಿಶೇಷವಾಗಿರುವಂತಹ ವಿಷಯದ ಕುರಿತೇ ಆಲೋಚನೆ ಮಾಡಿ, ರಥಕಲ್ಪ ಬಿಡು, ಈಗ ಪ್ರಯೋಜನಕ್ಕೆ ಬರುವುದಿಲ್ಲ. ಅದು ಅಶ್ವಹೃದಯ ಎನ್ನುವುದನ್ನು ಮಾತ್ರವೇ ಬಳಸಿಕೊಂಡು ನೀನು ಬಿಡಬಹುದಾದಂತಹ ಈ ಅಸ್ತ್ರವನ್ನು ನಿಷ್ಕ್ರಿಯಗೊಳಿಸುವುದಕ್ಕೆ ಅಥವಾ ಪಾರ್ಥನ ಪ್ರಾಣಕ್ಕೆ ಏನೇನೂ ಹಾನಿ ಇಲ್ಲದಂತೆ ಮಾಡುವುದಕ್ಕೆ ಅವನದ್ದಾದಂತಹ ಚಮತ್ಕೃತಿ ಸಾಕಾಗುತ್ತದೆ. ಅಶ್ವಹೃದಯದ ವಿದ್ಯೆಯಿಂದ ಹೇಗದು ಅಂದ್ರೆ 5 ಅಂಗುಲದಷ್ಟು ರಥವನ್ನು ಅರ್ಥಾತ್ ರಥಿಕನನ್ನು ಮೇಲೆ ಕೆಳಗೆ ಮಾಡುವುದಕ್ಕೆ ಅಶ್ವಹೃದಯದಿಂದ ಕೂಡ್ತದೆ, ತಿಳಿಯುತ್ತದೆ, ಬರ್ತದೆ. ಈಗ ಅವನ ರಥಿಕನನ್ನು ಮೇಲೆ ಕೆಳಗೆ ಮಾಡ್ಲಿ, ಈಗ ಅದರಲ್ಲಿ ಏನಾಗ್ಲಿಕ್ಕೆ? ನೀನು ಇರಿಸಿದ್ದು ಕೊರಳಿಗೆ ತಾನೇ. ಕೊರಳಿಗೆ ಇರಿಸಿರುವಂತಹ ಬಾಣವನ್ನು ಹಾಗೇ ನೀನು ಪ್ರಯೋಗಿಸಿದೆ ಅಂತ ಆದ್ರೆ ಏನಾಗ್ತದೆ? ಅವ ರಥವನ್ನು ತಗ್ಗಿಸಿದರೆ ನೀನು ಹಿಡಿದಂತಹ ಗುರಿಯ ಪ್ರಕಾರವೇ ಅದು ಸಾಗಿ ಹೋಯಿತು ಅಂತಾದ್ರೆ ಅಲ್ಲಿ ಕಿರೀಟ ಮಾತ್ರ ಇರ್ತದೆ, ತಲೆ ಇರುವುದಿಲ್ಲ. ಹೀಗೆ ಲೆಕ್ಕ ಮಾಡು, ಹಾಗಲ್ಲ, ಹೀಗೆ ಲೆಕ್ಕ ಮಾಡು, ಹೀಗೆ. ಹೌದಲ್ಲ, 5 ಅಂಗುಲ ಅಂದ್ರೆ ಅಷ್ಟೇ ಅಲ್ವಾ? ಹೌದು, 1, 2, 3, ಹೌದು, 5 ಅಂದ್ರೆ ಸರಿ, ಕಿರೀಟ ಹೋಗ್ತದೆ. ನೀನು ಕಂಠ ಪ್ರದೇಶ ಅಂತ ಯಾವುದನ್ನು ಗುರುತಿಸಿ ಹೊಡಿತೀಯೋ ಅದೇ ಗುರುತವನ್ನು ಸ್ವಲ್ಪ ತಗ್ಗಿಸಿದ ಅಂತ ಇದ್ರೆ ಕಿರೀಟದ ಸಂದು ಸಿಗ್ತದೆ. ಕಿರೀಟಿಯ ಕಿರೀಟ ಹಾರ್ತದೆ, ನಾಳೆ ಬೇರೊಂದು ಕಿರೀಟವನ್ನು ಇಟ್ಟುಕೊಳ್ಳುವುದಕ್ಕೆ ತಲೆ ಉಳಿಯುತ್ತದೆ. ಆ ತಲೆಯೂ ಉಳಿಯದಂತೆ ಕಿರೀಟಿಯ ಕಿರೀಟವು ತಲೆಯೂ ಹೋಗಬೇಕು ಅಂತ ಆದ್ರೆ ನೀನೇನ್ ಮಾಡಬೇಕು ಗೊತ್ತಾ? ಒಂದು ಕೆಲಸ ಮಾಡಬೇಕು, ಅವನ ಎದೆಗೆ ಗುರಿ ಇಟ್ಟು ಹೊಡಿ. ಎದೆಗೆ ಗುರಿ ಇಟ್ರೆ? ಎದೆಗೆ ಗುರಿ ಇಟ್ಟು ಹೊಡೆದ್ರೆ ಅವರಥ ಮೇಲೆ ಕೆಳಗೆ ಮಾಡಿದ್ರು ನಿನ್ನ ಬಾಣ ಅವನ ಮರ್ಮಸ್ಥಾನಕ್ಕೆ ಬೀಳ್ತದೆ, ಸಾಯ್ತಾನೆ. ಕತ್ತಲೆ ಆಗಲಿಕ್ಕೆ ಇನ್ನೂ ಹೊತ್ತುಂಟು, ಈಗಲೇ ತಡ ಆಗಿದೆ, ಸ್ವಲ್ಪ ಬೇಗ ಹೋಗ್ಬೋದು. ಭೂಪತಿ, ಒಂದು ಜನ ಸಂಧಾನಗಳಿಗೆ ಎಂದು ಎಮ್ಮರಿ ಕೊಟ್ಟಿಲ್ಲ ವಿದ್ಯೆಯೇ ಎಂದು ಕಂಡೆ ಶಲ್ಯ ನಾವು ಅಡಿಗಿಡುವ ಧರ್ಮಗಳಿಗೆ ಇಂದು ಅಂದವೇ ನರಿ ಹೊರಸಾರೆಂದು ಕಾಠ್ಯಗಳು ಕರ್ಣನ ಜನರಿ. ಏನಯ್ಯ, ಸಮಯೋಚಿತವಾಗಿ ಮೌಲ್ಯಯುತವಾದ ಸಲಹೆಯನ್ನೇ ನೀನು ಕೊಟ್ಟಿದ್ದಿ. ದ್ವೈರಥ ಯುದ್ಧದಲ್ಲಿ ಪರಸ್ಪರರು ಪಂಥಾಹ್ವಾನವನ್ನು ನೀಡಿ ಹೋರಾಟಕ್ಕೆ ನಿಂತ ಸಮಯಕ್ಕೆ ನಿಸ್ತ ಸ್ಥಳದಿಂದ ರಥವನ್ನು ಹಿಂದಕ್ಕೋ ಮುಂದಕ್ಕೋ ಎಡಕ್ಕೋ ಬಲಕ್ಕೋ ಚಲಿಸಕೂಡದು ಅನ್ನುವುದು ಯುದ್ಧ ನಿಯಮ.
ಇದ್ದ ಜಾಗದಲ್ಲೇ ರಥ ಮೇಲೆ ಕೆಳಗಾಗಬಾರದು ಅನ್ನೋದು ಯುದ್ಧ ನಿಯಮಕ್ಕೆ ಸಂಬಂಧಿಸಿದ್ದಲ್ಲ. ಅಲ್ಲ. ಆದ್ದರಿಂದಲೇ ದ್ವೈರಥ ಯುದ್ಧಕ್ಕೆ ಅಪಚಾರವಾಗದ ಹಾಗೆ ಕೃಷ್ಣ ತಾನು ಸಾಧಿಸಿರುವ ಅಶ್ವಹೃದಯದ ವಿದ್ಯಾಬಲದಿಂದ ರಥವನ್ನು 5 ಅಂಗುಲದಷ್ಟು ತಗ್ಗಿಸುವುದಕ್ಕೂ ಸಾಧ್ಯತೆ ಉಂಟು. ಆಗ ಅರ್ಜುನನ ಕಂಠ ಹೋಗುವುದಿಲ್ಲ, ಕಿರೀಟ ಮಾತ್ರ ಹೋಗುತ್ತದೆ. ಅವ ಕೃಷ್ಣ ಮೇಲೆ ಕೆಳಗೆ ಮಾಡುವುದರಲ್ಲಿ ಯಾರಿಗೂ ಗೊತ್ತಾಗದೆ ಹಾಗೆ ಮಾಡ್ಯಾರ. ಅಲ್ಲ, ಅವ ಹೇಗೆ ಮಾಡಲಿ, ನಾವು ಮೇಲೆ ಕೆಳಗಾಗಬಾರ್ದಲ್ಲ. ಅದು ವಿಷಯ. ಅದಲ್ಲೂ ವಿಷಯ ಇರುವುದು. ನಮ್ಮ ಎದುರಾಳಿಯವರಲ್ಲಿ ನಾವು ಯುದ್ಧ ಧರ್ಮವನ್ನೇ ನಿರೀಕ್ಷಿಸುವ ನಮಗೆ ನೈತಿಕವಾದ ಬಲ ಉಳಿಯುವುದು ಯಾವಾಗ? ನಾವು ಧರ್ಮವನ್ನು ಅತಿಕ್ರಮಿಸದಿದ್ದರೆ ಮಾತ್ರ. ನಾವು ಮಾಡುವುದು ಅನ್ಯಾಯ ಮಾಡುವುದು, ವಕ್ರ ಮಾಡುವುದು, ಕುಟಿಲತನ ತೋರುವುದು, ಉಪಾಯ ಮಾಡುವುದು, ಜಾಣ್ಮೆ ಮೆರೆಸುವುದು, ಇದ್ರೂ ಮಾತ್ರ ಸರಿಯಾಗಿರಬೇಕು ಅನ್ನುವುದು ನ್ಯಾಯ ಅಲ್ಲವಲ್ಲ. ದ್ವೈರಥ ಯುದ್ಧಕ್ಕೆ ಪಂಥಾಹ್ವಾನವನ್ನು ನೀಡಿದವ ನಾನು. ಅರ್ಜುನ ನೀಡಿದ್ದಕ್ಕೆ ನಾನು ಮುಂದೆ ಬಂದದ್ದಲ್ಲ, ನಾನೇ ಯುದ್ಧಕ್ಕೆ ಪಂಥಾಹ್ವಾನವನ್ನು ನೀಡಿ ನಾನೇ ದ್ವೈರಥ ಯುದ್ಧಕ್ಕೆ ಪಂಥಾಹ್ವಾನವನ್ನು ನೀಡಿ ಯುದ್ಧಕ್ಕೆ ನಿಂತ ಮೇಲೆ ಯುದ್ಧ ಧರ್ಮವನ್ನು ಅತಿಕ್ರಮಿಸಿ ನನಗೆ ಹೋರಾಡುವುದಕ್ಕಾಗುತ್ತದೆಯೇ ಶಲ್ಯ ಭೂಪತಿ? ಅಂದ್ರೆ ನೀನು ತಿಳಿಯದೇ ಇದ್ದವ ಅಲ್ಲ. ಪಂಥಾಹ್ವಾನವನ್ನು ಮಾಡಿದಂತಹ ಒಂದು ಸಮರ ವ್ಯಾಪಾರದಲ್ಲಿ ಒಂದು ಶರಕ್ಕೆ 2 ಸಂಧಾನಗಳು ಸಾಧುವೆ ಅಲ್ಲವೇ ಅಲ್ಲ? ಯಾಕಂದ್ರೆ ಒಬ್ಬ ಹೋರಾಟಗಾರ ವೀರ ಯೋಧನನ್ನಿಸಿಕೊಂಡವನಿಗೆ ರಣವನ್ನುವುದು ಮಾರಣ ಅಲ್ಲ, ಮಹಾಯಜ್ಞ ಸದೃಶವಾದದ್ದು. ಇದರಲ್ಲಿ ಪ್ರಯೋಗವಾಗುವಂತಹ ಒಂದೊಂದು ವಿಷಿಕವು ಯಜ್ಞೇಶ್ವರನಿಗೆ ಸಮರ್ಪಿತವಾಗುವಂತಹ ಹವಿಸಿನೋಪಾದಿಯ ಮಾನ್ಯತೆಯನ್ನು ಹೊಂದಿದೆ. ಅಷ್ಟು ಎತ್ತರವನ್ನು ನಾವಿದಕ್ಕೆ ಕಲ್ಪಿಸಿದ ಮೇಲೆ ನಾವು ತಪ್ಪು ದಾರಿಯಲ್ಲಿ ಕ್ರಮಿಸುವುದಕ್ಕಾಗುತ್ತದೆಯೇ ಭೂಪತಿ? ಮುಗುದೆಯ ಗರ್ಭವ ಗುಟ್ಟಿನೌಷಧಿಯೋಳು ಜಾರಿಸಲಾಗದು, ತೆಗೆದಿತ್ತ ಅಂಬುವಿನ ಬಗೆ ಬೇರಾಗಿಸಲಾಗದು. ಇದನ್ನು ನೀನು ತಿಳಿಯದೇ ಇದ್ದವ ಅಲ್ಲ. ಒಬ್ಬ ಧನುರ್ವೇದವನ್ನು ಸಾಧಿಸಿದವ ಧನುಸ್ಸಿಗೆ ನಾರೀ ಬಂಧವನ್ನು ಮಾಡಿ ಅದರಲ್ಲಿ ಒಂದು ಶಸ್ತ್ರಸಂಧಾನವನ್ನು ಮಾಡಿದರೆ ಅರ್ಹತೆ ಇದ್ದಂತಹ ವ್ಯಕ್ತಿ, ಪಾತ್ರತೆ ಇದ್ದಂತಹ ವ್ಯಕ್ತಿಯಲ್ಲಿ ಗರ್ಭಾದಾನವನ್ನು ಮಾಡಿದಂತಹ ಪುಣ್ಯ. ಹೀಗೆ ನಾವದನ್ನು ಕಂಡುಕೊಂಡವರು. ಋತುಸ್ನಾತೆಯಾದಂತಹ ತನ್ನ ಸತಿ ಧರ್ಮಬುದ್ಧಿಯಿಂದಲೇ ಯಾಚಿಸಿದ ಕಾಲಕ್ಕೆ ಹೇಗೆ ಗರ್ಭಾದಾನವನ್ನು ಮಾಡಿದಂತಹ ಪುರುಷ ಯಾವ ಕಾರಣಕ್ಕೂ ಆ ಗರ್ಭಪಾತಕ್ಕೆ ಮನಸ್ಸನ್ನು ಮಾಡಕೂಡದು. ತದ್ರೀತಿಯಲ್ಲಿ ಒಬ್ಬ ಯೋಧನಾದವನು ಸಂಧಾನ ನಡೆಸಿದಂತಹ ವಿಷಿಕವನ್ನು ಯಾವ ಕಾರಣಕ್ಕೂ ಮತ್ತೆ ಬದಲಿಸಕೂಡದು. ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.